ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ನೀರು ಪುಂಡಿ ಅಂದರೆ ಒಗ್ಗರಣೆ ಪುಂಡಿ ಇದು ಹೇಗೆ ಮಾಡೋದು ಅಂತ ನಾವು ತುಳುವಲ್ಲಿ ಇದಕ್ಕೆ ನಾವು ಕರಾವಳಿ ಕಡೆ ನೀರು ಪುಂಡಿ ಅಥವಾ ನೆಸಲ್ ಪುಂಡಿ ಅಂತ ಕರಿತೇವೆ. ಇದು ಒಗ್ಗರಣೆ ಪುಂಡಿ ಕೂಡ ನಾವು ಹೇಳ್ತೇವೆ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಕುಚಲಕ್ಕಿ ಅಂದರೆ ಬಾಯ್ಲ್ಡ್ ರೈಸ್. ಈ ಲೋಟದ ಮೆಜರಲ್ಲಿ 2 ಲೋಟ ಬಾಯ್ಲ್ಡ್ ರೈಸ್ ತಗೊಂಡು 7 ರಿಂದ 8 ಗಂಟೆ ಕಾಲ ಚೆನ್ನಾಗಿ ನೆನೆ ಹಾಕಿದ್ದೇನೆ. ಆನಂತರ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ನಾನು ರುಬ್ಲಿಕ್ಕೆ ಹಾಕ್ತೇನೆ. ನೈಸಾಗಿ ರುಬ್ಕೊಳ್ಬೇಕು, ಜಾಸ್ತಿ ನೀರು ಹಾಕದೆ ಗಟ್ಟಿಯಾಗಿ ರುಬ್ಕೊಳ್ಬೇಕು. ಈಗ ನಾನು ಅಕ್ಕಿಯನ್ನೆಲ್ಲ ಒರಳು ಕಲ್ಲಿಗೆ ಹಾಕೊಂಡಿದ್ದೇನೆ. ಬೇಕಾದಷ್ಟೇ ನೀರು ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು. ಈಗ ಅಕ್ಕಿಗೆ ಎಷ್ಟು ರುಚಿಗೆ ಬೇಕು ಅಷ್ಟೇ ಉಪ್ಪು ಹಾಕೊಳ್ತೇನೆ ನಾನು. ನೈಸಾಗಿ ರುಬ್ಬೋದು, ನಾನು ಜಾಸ್ತಿ ನೀರು ಹಾಕ್ಬೇಡಿ. ಇದು ತುಂಬ ರುಚಿಯಾಗಿರುತ್ತೆ. ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ನಾವು ಒಗ್ಗರಣೆಗೆ ಹಾಕುವಂಥ ತಿಂಡಿ ಇದು. ಮಂಗಳೂರು, ಉಡುಪಿ ಕಡೆ ಎಲ್ಲ ಇದನ್ನು ಜಾಸ್ತಿ ಮಾಡ್ತಾರೆ. ಕೆಲವರು ರುಬ್ಬುವಾಗಲೇ ಬೆಲ್ಲ ಹಾಕೊಳ್ತಾರೆ. ನಾನು ರುಬ್ಬುವಾಗ ಏನು ಹಾಕೊಳ್ತಾ ಇದ್ದೆ, ಬರೀ ಉಪ್ಪು ಮತ್ತು ಅಕ್ಕಿ ಅಷ್ಟೇ ಹಾಕೊಂಡು ರುಬ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ನಾನು ಅಕ್ಕಿಯನ್ನು ಚೆನ್ನಾಗಿ ಒಂದು 80% ಇದು ನಿನ್ನಗಾದರೆ ಸಾಕು, ನೈಸಾಗಿ ಸಾಕು. ನಾನು ರುಬ್ಕೊಂಡಿದ್ದೇನೆ. ಜಾಸ್ತಿ ನೈಸ್ ಮಾಡಬೇಕು, ಒಂದು 80% ನೈಸಾಗಿ ಸಾಕು. ಆನಂತರ ಈ ಒರಳು ಕಲ್ಲು ರುಬ್ಬಿದ ನೀರನ್ನು ಕೂಡ ಚೆಲ್ಲಬೇಡಿ, ಅದನ್ನು ಕೂಡ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳಿ. ಅಕ್ಕಿ ಇದೆಲ್ಲ ಹಿಟ್ಟನ್ನು ನಾನು ಒಂದು ಪಾತ್ರೆಗೆ ಹಾಕೊಂಡಿದ್ದೇನೆ. ಈಗ ಚೆನ್ನಾಗಿ ಒರಳು ಕಲ್ಲನ್ನು ನಾನು ತೊಳ್ಕೊಳ್ತೇನೆ. ಈಗ ನಾನು ಒಂದು 80% ಅಂದರೆ 80% ನುಣ್ಣಗಾಗಿರುವಂಥ ಅಕ್ಕಿ ಹಿಟ್ಟು ಮತ್ತು ಒರಳು ಕಲ್ಲು ತೊಳೆದಂಥ ನೀರು ಎರಡನ್ನೂ ನಾನು ತೆಗೆದಿಟ್ಟುಕೊಂಡಿದ್ದೇನೆ. ಈಗ ನಾನು ಒಗ್ಗರಣೆ ಪುಂಡಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ನೀರು ಪುಂಡಿ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಒಂದು ಅರ್ಧ ಸ್ಪೂನ್ ಒಗ್ಗರಣೆಗೆ ಸಾಸಿವೆ, 2 ಒಣಮೆಣಸಿನಕಾಯಿ, ಒಂದು ಅರ್ಧ ಸ್ಪೂನು ಕಡಲೆಬೇಳೆ, ಒಂದು ದೊಡ್ಡ ಅರ್ಧ ಸ್ಪೂನು ಉದ್ದಿನಬೇಳೆ, ಆಮೇಲೆ ಕರಿಬೇವು, ಒಂದು 10 ರಿಂದ 15 ಕರಿಬೇವಿನ ಎಲೆ, ಸಕ್ಕರೆ ರುಚಿಗೆ ತಕ್ಕಷ್ಟು, ಆನಂತರ ತೆಂಗಿನ ಎಣ್ಣೆ, ತೆಂಗಿನ ತುರಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಈಗ ಇಲ್ಲಿ ನಾನು ಅಕ್ಕಿ ಹಿಟ್ಟು ಅಂದರೆ ಕುಚಲಕ್ಕಿ ಹಿಟ್ಟು ರುಬ್ಬಿಟ್ಕೊಂಡಿದ್ದೇನೆ. ಒರಳು ತೊಳೆದಂತಹ ನೀರು ಇದನ್ನು ತೆಗೆದಿಟ್ಟುಕೊಂಡಿದ್ದೇನೆ.
ಮೊದಲಿಗೆ ನಾನೊಂದು ಬಾಣಲೆಯನ್ನು ಗ್ಯಾಸಲ್ಲಿ ಇಟ್ಕೊಂಡಿದ್ದೇನೆ. ಇದಕ್ಕೆ 1-2 ದೊಡ್ಡ ಸ್ಪೂನು ತೆಂಗಿನ ಎಣ್ಣೆ ಹಾಕೊಳ್ಳೋಣ. ದೊಡ್ಡ ಸ್ಪೂನು ತೆಂಗಿನ ಎಣ್ಣೆ ಬಿಸಿ ಆದೊಡನೆ ಸಾಸಿವೆ, ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಒಣಮೆಣಸಿನಕಾಯಿ ಹಾಕೊಳ್ಳೋಣ. ಆನಂತರ ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಎಲ್ಲ ಒಟ್ಟಿಗೆ ಹಾಕೋಣ. ಒಗ್ಗರಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೇಳೆ ಕೆಂಪಾಗ್ತಾ ಬಂದಾಗ ಇದು ನೋಡಿ ಹೊರಳು ತೊಳೆದಂತಹ ನೀರಿದು ಒಗ್ಗರಣೆ ಕೆಂಪಾಗ್ತಾ ಬರ್ತಾ ಇದೆ. ಈಗ ನಾನು ತೊಳೆದ ನೀರನ್ನು ಈ ಒಗ್ಗರಣೆಗೆ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಕಲಿಸ್ಕೊಂಡು ಹಾಕಿ ಮತ್ತೆ ಈ ಕಪ್ಪಿನ ಅಂದಾಜಿಗೆ 1 ಕಪ್ ನೀರನ್ನು ಮತ್ತೆ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಇದು ಚೆನ್ನಾಗಿ ಕುದಿ ಬರಲಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿಕೊಂಡು ನಾವಿದನ್ನು ಕುದಿ ಬರಲಿಕ್ಕೆ ಬಿಡುವ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತೇನೆ. ನಾನು ಅಕ್ಕಿ ರುಬ್ಬುವಾಗ ಕೂಡ ಉಪ್ಪು ಹಾಕ್ಕೊಂಡಿದ್ದೇನೆ. ಈಗ ನಾನು ಈ ನೀರಿಗೆ ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಉಪ್ಪು ಹಾಕ್ಕೊಳ್ತೇನೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡಿದ್ದೇನೆ ನಾನು ಇದಕ್ಕೆ. ಈಗ ಸ್ವೀಟ್ ಬೇಕಾಗಿದ್ದೆ, ನಾನು ಸ್ವೀಟ್ ಮಾಡ್ತೇನೆ. ಸ್ವೀಟ್ ಬೇಕಾಗಿದ್ದರೆ 1 ಟೀ ಸ್ಪೂನಿನ ಅದರಲ್ಲಿ 3 ಸ್ಪೂನು ಸಕ್ಕರೆ ಸೇರಿಸ್ಕೊಳ್ತೇನೆ. ಚೆನ್ನಾಗಿ ಕುದಿಬೇಕಿದು. ಉಪ್ಪು ಮತ್ತು ಸಕ್ಕರೆ ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಈಗ ಒಗ್ಗರಣೆ ನೀರು ಹಾಕಿ ನಾನು ಚೆನ್ನಾಗಿ ಕುದಿಸ್ತಾ ಇದ್ದೇನೆ. ಬೇಕಾದಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಂಡಿದ್ದೇನೆ. ಸಕ್ಕರೆ ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲದ್ರೆ ಬೇಡ ಅನ್ನಿಸಿದವರು ಹಾಕೊಳ್ಳೋದು ಇರ್ಬೋದು. ಇದು ಚೆನ್ನಾಗಿ ಕುದೀಲಿ. ಚೆನ್ನಾಗಿ ಕುದಿ ಬರ್ತಾ ಇದೆ. ರುಚಿ ನೋಡ್ಕೊಳ್ಳಿ, ಉಪ್ಪು ಮತ್ತು ಸಕ್ಕರೆ ರುಚಿ ನೋಡ್ಕೊಳ್ಳಿ. ಒಂದು ವೇಳೆ ಉಪ್ಪು ಕಮ್ಮಿ ಅನ್ನಿಸಿದ್ರೆ ಹಾಕ್ಕೊಳ್ಬೋದು, ಜಾಸ್ತಿ ಹಾಕ್ಕೊಳ್ಬೇಡಿ. ಯಾಕೆಂದರೆ ನಾವು ರುಬ್ಬುವಾಗ ಅಕ್ಕಿಗೂ ಹಾಕಿರ್ತೇವೆ ಹಿಟ್ಟಿಗೆ, ಹಾಗಾಗಿ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ. ಈಗ ನಾನು ತುರಿದಿಟ್ಟಂತಹ ತೆಂಗಿನ ತುರಿ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಕುದೀಲಿ. ತೆಂಗಿನ ತುರಿ ಕೂಡ ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ ನಾನು ರುಬ್ಬಿಟ್ಟಂತಹ ಅಕ್ಕಿಯನ್ನು ನೋಡಿ, ಅಕ್ಕಿ ಈ ಅದಕ್ಕೆ ನಾನು ಕುಚಲಕ್ಕಿಯನ್ನು ರುಬ್ಬಿಟ್ಟು
ಇಟ್ಕೊಂಡಿದ್ದೇನೆ ಈಗ ಗಟ್ಟಿಗೆ. ಈಗ ರುಬ್ಬಿಟ್ಟಂತಹ ಕುಚಲಕ್ಕಿನ ನನಗೆ ತೋರಿಸ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಹೀಗೆ ಇಷ್ಟಿಷ್ಟು ದೊಡ್ಡ ಉಂಡೆ ಸಾಕು. ಒಂದೊಂದೇ ಉಂಡೆ ಮಾಡಿಕೊಂಡು ಇದೇ ಒಗ್ಗರಣೆಯ ನೀರಿಗೆ ಹಾಕೊಳ್ಳಿ. ಆದಷ್ಟು ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನೋಡಿ, ಈ ಗಾತ್ರದ ಉಂಡೆ. ನಾನು ಉಂಡೆ ಹೇಗೆ ಮಾಡಿ ತೋರಿಸ್ತೇನೆ. ಇಡೀ ಬಾಣಲೆಯ ಸುತ್ತ ಹಾಕೊಂಡು ಬನ್ನಿ. ಇದು ಎಷ್ಟು ಸಣ್ಣ ಉಂಡೆ ಮಾಡಿದ್ರೆ ಅಷ್ಟು ರುಚಿಯಾಗಿರುತ್ತೆ. ನಾವು ತುಂಬ ದೊಡ್ಡ ದೊಡ್ಡ ಉಂಡೆ ಮಾಡಿದರೆ ತಿನ್ಲಿಕ್ಕೆ ಅಷ್ಟು ರುಚಿ ಇರುವುದಿಲ್ಲ. ಅದು ನೋಡಿ, ಸ್ವಲ್ಪ ಪೇಷನ್ಸಲ್ಲಿ ಮಾಡುವಂಥದ್ದು. ಅಕ್ಕಿಯ ಎಲ್ಲ ಹಿಟ್ಟಿನಿಂದ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಎಲ್ಲ ಹಿಟ್ಟನ್ನು ಇಕ್ಕಿ ಹಾಕೊಂಡಿದ್ದೇನೆ. ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಇದೊಂದು 5-10 ನಿಮಿಷ ಚೆನ್ನಾಗಿ ಬೇಯಲಿ. ಸಿಮ್ಮಲ್ಲಿ ಇಟ್ಕೊಳ್ತೇನೆ. ನೀವು ಉಂಡೆ ಮಾಡಿ ಹಾಕುವಾಗ ಯಾವುದೇ ಕಾರಣಕ್ಕೂ ಸೌಟು ಹಾಕಲಿಕ್ಕೆ ಹೋಗಬೇಡಿ. ಎಲ್ಲ ಹಿಟ್ಟು ಕಲಸಿ ಹೋಗುತ್ತೆ. ಎಲ್ಲ ಆದ ನಂತರ ಒಮ್ಮೆ ಹೀಗೆ ಅಂದರೆ ಹೀಗೆ ಕೈ ಆಡಿಸಿ ಒಮ್ಮೆ 5 ನಿಮಿಷ ಹಾಗೇನೆ ಬಿಡಿ, ಬೇಯಲಿ ಸ್ವಲ್ಪ. ಓಕೆ, ಈಗ ಸಾಕು. ಎಲ್ಲ ಉಂಡೆಗಳು ಚೆನ್ನಾಗಿ ಬೆಂದಿದೆ. ನಾನೀಗ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಸರ್ವ್ ಹೇಗೆ ಸರ್ವ್ ಮಾಡಿ ತೋರಿಸ್ತೇನೆ ನಾನು ನಿಮಗೆ. ಚೆನ್ನಾಗಿ ಬೆಂದಿದೆ. ಆದಷ್ಟು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ. ನೀವು ದೊಡ್ಡ ದೊಡ್ಡ ಉಂಡೆ ಮಾಡಿಕೊಂಡ್ರೆ ತಿನ್ನಲಿಕ್ಕೆ ಅಷ್ಟು ರುಚಿ ಇರೋದಿಲ್ಲ. ಅದು ಸಣ್ಣ ಸಣ್ಣ ಉಂಡೆ ಮಾಡಿದರೆ ಬಿಸಿ ಬಿಸಿಯಾದಂತಹ ನೀರು ಪುಂಡಿ, ತುಳುನಾಡಿನ ಸ್ಪೆಷಲ್ ರೆಸಿಪಿ ನೀರು ಪುಂಡಿ ರೆಡಿಯಾಗಿದೆ. ಈ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಒತ್ತೋದನ್ನು ಮರಿಬೇಡಿ. ಧನ್ಯವಾದಗಳು.